ಎಜೆಐಎಯುಪಿಎಸ್ ಉಪ್ಪಳದಲ್ಲಿ ಅದ್ದೂರಿ ಪ್ರವೇಶೋತ್ಸವ. ಎಜೆಐಎಯುಪಿಎಸ್ ಉಪ್ಪಳ ಈ ಸಾಲಿನ ಪ್ರವೇಶೋತ್ಸವ ಕಾರ್ಯಕ್ರಮವು ಬಣ್ಣಗಳ ವೈಭವದೊಂದಿಗೆ ಎಜೆಐಎಯುಪಿಎಸ್ ಉಪ್ಪಳದಲ್ಲಿ ಅದ್ದೂರಿಯಾಗಿ ನಡೆಯಿತು. ಶಾಲೆಯ ವ್ಯವಸ್ಥಾಪಕ ಇನ್ಚಾರ್ಜ್ ಹಾಗೂ ಎಜೆಐ ಸಂಘದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ಲಾ ಮಾಳಿಗ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಗಲ್ಪಾಡಿ ಪಂಚಾಯತ್ ಅಧ್ಯಕ್ಷ ಗೋಲ್ಡನ್ ರಹಮಾನ್ ಉದ್ಘಾಟಿಸಿದರು. ಮುಖ್ಯ ಶಿಕ್ಷಕಿ ಶ್ರೀ ವಿದ್ಯಾ ಟೀಚರ್ ಸ್ವಾಗತ ಭಾಷಣ ಮಾಡಿದರು ಹಾಗೂ ಅಬ್ದುಲ್ಲಾ ಮಾದೇರಿ ಮುಖ್ಯ ಭಾಷಣ ಮಾಡಿದರು. വിദ്യയും അഭ്യാസവും ഒന്നിച്ചാൽ മാത്രമേ വിദ്യാഭ്യാസമാകൂ. അപ്പോൾ ഒന്ന് നമ്മൾ അതവ് പഠിപ്പിക്കുന്ന അധ്യാപകരോടും ഉമ്മമാരോടും ബാപ്പമാരോടും മറ്റ് നാട്ടുകാരോടും നമ്മുടെ മാനേജ്മെന്റിനോടും അതുപോലെ മറ്റുള്ളവരോടും എല്ലാവരും നല്ല രീതിയിൽ വളരുന്ന കുട്ടികളാക്കി വാർത്തെടുക്കുന്നതിന്റെ ഭാഗമായി മാത്രമേ ഞാനിത് പറയാനുള്ളൂ. ಈ ವರ್ಷ ಯುಎಸ್ಎಸ್ ವಿದ್ಯಾರ್ಥಿ ವೇತನ ಪಡೆದ ಶಾಜಾ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಲ್ಲಾ ವಿಷಯಗಳಲ್ಲಿ A+ ಪಡೆದ ಹಳೆ ವಿದ್ಯಾರ್ಥಿ ಶಿನ್ಶಿನಾ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸಭೆಯಲ್ಲಿ ಉಸ್ಮಾನ್ ಹಾಜಿ, ಹಮೀದ್ ಕೋಸ್ಮೋಸ್, ಮೊಹಮ್ಮದ್ ಪುಳಿಯಂಟಡಿ, ಖಾಸಿಂ, ವಾರ್ಡ್ ಸದಸ್ಯ ಸಲೀಂ, ಮನ್ಸೂರ್ ಕಂಡತ್ತಿಲ್ ಹಾಗೂ ಶಿಕ್ಷಕರಾದ ಜಯಪ್ರಭಾ, ಶೈನಿ, ಸುಬೈರ್ ಮೊದಲಾದವರು ಶುಭಾಶಯಗಳನ್ನು ತಿಳಿಸಿ ಮಾತನಾಡಿದರು. ಎಸ್ಆರ್ಜಿ ಕನ್ವೀನರ್ ಶೀಜಾ ಟೀಚರ್ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಸಲ್ಲಿಸಿದರು. ನವೀಕರಿಸಲಾದ ಕಂಪ್ಯೂಟರ್ ಲ್ಯಾಬ್, ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವ ವಿಜ್ಞಾನ ಪ್ರಯೋಗಾಲಯ, ಅತ್ಯುತ್ತಮ ಸಾಮಾಜಿಕ ವಿಜ್ಞಾನ ಪ್ರಯೋಗಾಲಯ, ವಿಶಾಲ ಗ್ರಂಥಾಲಯ, ಕ್ರೀಡಾ ಕೊಠಡಿ, ಉತ್ತಮ ಮಧ್ಯಾಹ್ನದ ಊಟ ವ್ಯವಸ್ಥೆ ಹಾಗೂ ಗುಣಮಟ್ಟದ ಶಿಕ್ಷಣ ಈ ಶಾಲೆಯಲ್ಲಿ ವಿಶೇಷತೆಗಳಾಗಿವೆ. ಇದರ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ತರಗತಿ, ಕನ್ನಡ ತರಗತಿಗಳು, ಆಕರ್ಷಕ ಪ್ರೀ ಪ್ರೈಮರಿ ವಿಭಾಗ, ವಾಹನ ಸೌಲಭ್ಯ ಮುಂತಾದವು ಸಾವಿರಾರು ವಿದ್ಯಾರ್ಥಿಗಳನ್ನು ಈ ಶಾಲೆಯತ್ತ ಆಕರ್ಷಿಸುತ್ತಿವೆ. ಸುಮಾರು 1400 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿರುವ ಎಜೆಐಎಯುಪಿ ಶಾಲೆ ಈ ಪ್ರದೇಶದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ.